ಮಕ್ಕಳ ಮಹಾಲಕ್ಷ್ಮಿ ಭಜನಾ ಮಂದಿರ ಕಾಪು ಪುಲಿಪು ಸುವರ್ಣ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸುವರ್ಣ ಮಹೋತ್ಸವದ ಸವಿನೆನಪಿಗಾಗಿ ಮಕ್ಕಳ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಸ್ವರ್ಣ ಕವಚ ಮತ್ತು ರಜತ ಪ್ರಭಾವಳಿ ಹಾಗೂ ಗಣಪತಿ ದೇವರಿಗೆ ರಜತ ಕವಚ ಸಮರ್ಪಣೆ, ಬ್ರಹ್ಮ ಕಲಶೋತ್ಸವ ಹಾಗೂ 50ನೇ ಭಜನಾ ಮಂಗಳೋತ್ಸವ ಜರುಗಲಿದೆ. ಬ್ರಹ್ಮ ಕಲಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಅಂಬಲಪಾಡಿ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ವಿಜಯ ಬಲ್ಲಾಳ್ ಉದ್ಘಾಟಿಸಿ ಮಾತನಾಡಿದರು. ದೇವರನ್ನ ಒಲಿಸಿಕೊಳ್ಳಲು ಭಕ್ತಿ, ಪ್ರೀತಿ, ಶ್ರದ್ಧೆ, ನಂಬಿಕೆ, ಪ್ರಾಮಾಣಿಕತೆ ಮುಖ್ಯವೇ ಹೊರತು ಆಡಂಬರವಲ್ಲ. ದೇವರ ಮೇಲಿನ ನಂಬಿಕೆಯಿಂದಲೇ ಧಾರ್ಮಿಕ ಕ್ಷೇತ್ರಗಳ ಪಾವಿತ್ರ್ಯತೆ ಹೆಚ್ಚುತ್ತೆ. ದೇವರ ಸನ್ನಿಧಿಯಲ್ಲಿ ಕಸ ಗುಡಿಸುವವರಿಂದ ಹಿಡಿದು ಧರ್ಮದರ್ಶಿಯವರೆಗಿನ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಎಂಬ ಭಾವನೆ ಮತ್ತು ನಂಬಿಕೆಯನ್ನ ಉಳಿಸಿಕೊಂಡು ಬಂದರೆ ದೇವರ ಸನ್ನಿಧಿ ಪಾವನವಾಗುತ್ತದೆ ಎಂದು ಹೇಳಿದರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಇದರ ಅಧ್ಯಕ್ಷ ಜಯ ಸಿ ಕೋಟ್ಯಾನ್ ಅಧ್ಯಕ್ಷತೆ ವಹಿಸಿದ್ರು. ಸುವರ್ಣ ಮಹೋತ್ಸವದ ಪ್ರಯುಕ್ತ ವಿವಿಧ ಸಾಧಕರು ಮತ್ತು ದಾನಿಗಳನ್ನ ಸನ್ಮಾನಿಸಲಾಯಿತು. ಬೆಳಗೊಂಡು ನಮ್ಮ ತುಂಬ ದಿಕ್ಕಿದೆ. ತೆಂಗಿನ ಸೋಗೆ ಆಯಿತು, ಬೈಹುಲ್ಲ ಆಯಿತು, ಮಾಡಾಯಿತು. ಇಷ್ಟು ಭವ್ಯವಾದ ಮಂದಿರ. ದೇವರಿಗೆ ಚಿನ್ನ ಕವಚ, ಬೆಳ್ಳಿ ಕವಚ ಯಾವುದೂ ಬೇಕಾಗಿಲ್ಲ. ದೇವರಿಗೆ ಭಕ್ತಿ ಬೇಕು, ಪ್ರೀತಿ ಬೇಕು, ಪ್ರೇಮ ಬೇಕು. ಆದರೆ ನಮಗೆ ಬೇಕು. ದೇವರನ್ನು ನೋಡುವಾಗ ಭವ್ಯತೆಯಲ್ಲಿ ನೋಡಲಿಕ್ಕೆ ಬೇಕಾಗಿ ನಾವು ಇಂಥದ್ದೆಲ್ಲ ಮಾಡ್ತೇವೆ. ಆಗ ದೇವರು ಇನ್ನಷ್ಟು ಸುಪ್ರೀತರಾಗಿ ನಾವು ಅಂತಹ ರೀತಿಯ ಪೂಜೆ ಮತ್ತು ಭಯಭಕ್ತಿಗಳ ಪ್ರಾರ್ಥನೆ ಮಾಡಿದರೆ ಮತ್ತು ಸುಪ್ರೀತರಾಗಿ ನಮಗೆ ಖಂಡಿತ ಅನುಗ್ರಹ ಮಾಡ್ತಾರೆ ಅಂತ ಒಂದು ತಾಣ ಅಂತ ನನಗೆ ಗೊತ್ತಾಗುತ್ತೆ. ಒಳಬರುವಾಲೆ ಒಂದು ರೀತಿಯಲ್ಲಿ ಗುಣಾತ್ಮಕ ಶಕ್ತಿಗಳಲ್ಲಿ ಇದ್ದ ರೀತಿಯಾಗಿ ತೋರಿತು. ನನಗೂ ಸ್ವಲ್ಪ ಕನಸು ಕಾಣುವಂಥದ್ದು ಯಾರೂ ಕಾಣ್ಬೋದು. ಅದರ ದೃಢ ಸಂಕಲ್ಪ ಇದ್ದರೆ